ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೇರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಒಳ್ಳೆ ರೀತಿಯಲ್ಲಿ 2 ದಿವಸ ಆಯ್ತು ಆ ರೀತಿ ಮಳೆ ಬರ್ತುಂಟು. ನೀವೇ ನೋಡಿ, ನಾನೀಗ ಬೆದ್ರಂಪಲಗೆ ಹೋಗಿ ನಮ್ಮೂರಿನಲ್ಲಿ ಒಂದು ಬೆದ್ರಂಪಲ ಅಂತ ಊರುಂಟು. ಆ ಊರಿನಲ್ಲಿ ಒಂದು ಪಲ್ಲ ಉಂಟು, ದೊಡ್ಡ ಪಲ್ಲ. ಅದನ್ನು ಆದ್ರೆ ತೋರಿಸ್ತೇನೆ. ಅದೇ ರೀತಿ ಹೇಳ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಇವತ್ತು ಎಲ್ಲರಿದ್ದಾರೆ, ಮಳೆಗೆ ಎಲ್ಲರೂ ರಜೆ. ಅದೇ ರೀತಿ ಮನೆಯಲ್ಲಿ ಮಧ್ಯಾಹ್ನಕ್ಕೆ ಪದಾರ್ಥ, ಕೋಳಿ ಪದಾರ್ಥ. ಅದಕ್ಕೆ ಕೋಳಿ ತರಲಿಕ್ಕೆ ಈಗ ಹೋಗುದು. ಒಳ್ಳೆ ರೀತಿಯಲ್ಲಿ ಮಳೆ ಬರ್ತುಂಟು. ಕೊಡೆದ ಹೊಸ ಕೊಡೆ ನಾನು ಫಸ್ಟ್ ಬಿಡಿಸುದು. ಎಲ್ಲಿಗೆ ಶುರು ಆಗಿದೆ, ಆ ರೀತಿ ಮಳೆ ಬರ್ತುಂಟು. ಈಗ ನಾನು ದೂರ ಹೋಗುದು, ಬೆದ್ರಂಪಾಳೆಗೆ ಹೋಗುದು. ಬೆದ್ರಂಪಾಳದಲ್ಲಿ ಒಂದು ಪಲ್ಲ ಉಂಟು, ದೊಡ್ಡ ಪಲ್ಲ, ನೀರಿರುವ ಪಲ್ಲ. ಅದಕ್ಕೆ ಅದನ್ನು ಬೆದ್ರಂಪಾಳ ಅಂತ ಹೇಳುದು. ಅದೇ ರೀತಿ ಆಚೆ ಸೈಡಿನಲ್ಲಿ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತುಂಟು. ದೂರದಲ್ಲಿ ಒಂದು ಮಸೀದಿ ಉಂಟು. ಅದೇ ರೀತಿ ನಾನು ಈಗ ದೂರ ಹೋಗುದು, ಬೆದ್ರಂಪಾಳಿಗೆ ಹೋಗಿ ಕೋಳಿ ತರುವುದು. ನಮ್ಮ ಊರಿನಲ್ಲಿ ಕೋಳಿಗೆ ಸ್ವಲ್ಪ ರೇಟ್ ಜಾಸ್ತಿ, 130 ಆಗಿದೆ ಅಂತ ಕಾಣ್ತದೆ. ಹೋಗಿ ಕೋಳಿ ತರುವ ಆಯ್ತಾ. ನಮ್ಮ ಊರಿನಲ್ಲಿ ಕೋಳಿಗೆ ಕಡಿಮೆ ಇರುವುದು ಎಲ್ಲಿ ಅಂತ ಹೇಳ್ಬೇಕಾದ್ರೆ ಅಡ್ಡಿನಡಕ ಎಂಬುದು ಊರುಂಟು. ಅಲ್ಲಿ ಒಂದು 10 ರೂಪಾಯಿ ಕಡಿಮೆ ಇರ್ತದೆ. ಅದು ಕರ್ನಾಟಕ, ಆದ್ರೆ ಅಲ್ಲಿ 10 ರೂಪಾಯಿ ಕಡಿಮೆ ಇರ್ತದೆ. ನಮ್ಮ ಊರಿನಲ್ಲಿ ಸ್ವಲ್ಪ ಅಲ್ಲಿ 130 ಆದ್ರೆ ನಮ್ಮ ಊರಿನಲ್ಲಿ 140 ಇರ್ತದೆ ಒಮ್ಮೊಮ್ಮೆ. ಈಗ ನಾವು ಸೀದಾ ಹೋಗಿ ಕೋಳಿ ತರುವ ಆಯ್ತಾ. ಮಳೆ ಬರ್ತುಂಟು ಒಳ್ಳೆ ರೀತಿಯಲ್ಲಿ, ಮಳೆ ನಿಲ್ಲುವುದಿಲ್ಲ. ಇವತ್ತು ಮನೆಯಲ್ಲಿ ಎಲ್ಲರೂ ಇದ್ದಾರೆ. ನಾವು ಈಗ ಬೆದ್ರಂಪಾಳೆಗೆ ಬಂದಾಯ್ತು. ಒಳ್ಳೆ ರೀತಿಯಲ್ಲಿ ಮಳೆ ಬರ್ತುಂಟು, ಪಿರಿಪಿರಿ ಮಳೆ ಬರ್ತುಂಟು. ಬೆಳಿಗ್ಗೆ ಶುರು ಆಗಿದೆ. ಅದೇ ರೀತಿ ಇಲ್ಲಿ ಒಂದು ಚಿಕ್ಕ ಪಲ್ಲ ಉಂಟು. ಇದರಲ್ಲಿ ಒಸರು, ನೀರಿನ ಒಸರು ಅಂತ ಹೇಳ್ತಾರಲ್ಲ, ಅದು ಉಂಟು. ಇದೊಂದು ಬಣ ಆಗಿದೆ, ಒಂದು ದೇವರ ಕಟ್ಟೆ ಅಂತ ಹೇಳ್ಬಹುದು. ಕನ್ನಡದಲ್ಲಿ ನಾಗ ಆರಾಧನೆ ಅಂತ ಹೇಳ್ತಾರಲ್ಲ, ಆ ಸ್ಥಳ ಆಗಿದೆ. ಅದೇ ರೀತಿ ನಾವೀಗ ಬೆದ್ರಂಪಾಳೆಗೆ ಹೋಗುವ. ಬೆದ್ರಂಪಾಳ ತಲುಪಿತ್ತು, ಸ್ವಲ್ಪ ದೂರದಲ್ಲಿ ಇರುತ್ತೆ. ಈಗ ಇದು ಬೆದ್ರಂಪಾಳ ಅಂಗನವಾಡಿ. ಇವತ್ತೆಲ್ಲರಿಗೆ ರಜೆ. ಅದೇ ರೀತಿ ಇದು ಬೆದ್ರಂಪಾಳ ಕೆಳಗೆ ಸ್ಟಾಪ್, ಮೇಲೆ ಸ್ಟಾಪ್, 2 ಸ್ಟಾಪ್ ಉಂಟು. ಒಳ್ಳೆ ರೀತಿಯಲ್ಲಿ ಮಳೆ ಬರುತ್ತುಂಟು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾನೀಗ ಬೆದ್ರಂಪಾಳೆಗೆ ಬಂದಾಯ್ತು. ಒಳ್ಳೆ ರೀತಿಯಲ್ಲಿ ಮಳೆ ನಿಲ್ಲಿಲ್ಲ, ಆ ರೀತಿ ಮಳೆ ಬರ್ತುಂಟು. ಬೆದ್ರಂಪಾಳ ಎಂಬ ಊರುಂಟಲ್ಲ, ಬೆದ್ರಂಪಾಳದಲ್ಲಿ ಪಲ್ಲ ಉಂಟಲ್ಲ, ಆ ದೊಡ್ಡ ಪಲ್ಲ ಇದು. ನೀವೇನು ನೋಡಿ, ದೊಡ್ಡ ಪಲ್ಲ. ಇದನ್ನು ಬಂದ್ರೆ ನಿಮಗೆ ನೋಡ್ಬೇಕು. ನಾನು ಆಗ ಹೇಳಿದ್ದೇನಲ್ಲ, ಬೆದ್ರಂಪಾಳದಲ್ಲಿ ದೊಡ್ಡ ಪಲ್ಲ ಉಂಟು. ಆ ಪಲ್ಲ ಇದು ನೋಡಿ, ದೊಡ್ಡ ಪಲ್ಲ ಆಗಿದೆ. ಇದು ಮಳೆಗಾಲದಲ್ಲಿ ಫುಲ್ಲು ನೀರಿರ್ತದೆ, ದೊಡ್ಡ ಪಲ್ಲ ಆಗಿದೆ ನೋಡಿ. ಇದೊಂದು ಕ್ರಿಕೆಟ್ ಗ್ರೌಂಡ್. ಮಳೆ ಬರುವ ಟೈಮಲ್ಲಿ ನೀರಿರ್ತದೆ. ಇದು ಬೇಸಿಗೆ ಕಾಲದಲ್ಲಿ ಒಳ್ಳೆ ರೀತಿಯಲ್ಲಿ ಕ್ರಿಕೆಟ್ ಆಡ್ತಾರೆ. ಒಳ್ಳೆ ರೀತಿಯಲ್ಲಿ ಕ್ರಿಕೆಟ್ ಮ್ಯಾಚ್ ಎಲ್ಲ ಆಗುವ ಒಂದು ಗ್ರೌಂಡ್ ಆಗಿದೆ. ಅದೇ ರೀತಿ ಒಂದು ದೊಡ್ಡ ಪಲ್ಲ. ಇದಕ್ಕೆ ಬೆದ್ರಂಪಾಳ ಎಂಬ ಹೆಸರು. ಇದಕ್ಕೆ ಇಷ್ಟ ಇದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಆ ಮೂಲೆಯಲ್ಲಿ ಒಂದು ಮಂದಿರ ಉಂಟು, ಬೆದ್ರಂಪಾಳ ಮಂದಿರ. ಈಗ ಹೋಗಿ ನಾವು ಕೋಳಿ ತರುವ ಆಯ್ತಾ. ಅಣ್ಣ ಕೋರಿಗೆ ಐತಿ, ಕೋರಿಗೆ ಐತಿ ಒಂದು ರಡ್ಡೆ ಅಂದಾಜು, ರಡ್ಡೆ ಬೆದ್ರಂಪಾಳೆಗೆ ಹೋಗಿ ಆಯ್ತು, ಪಲ್ಲ ತೋರಿಸಾಯ್ತು. ಅದೇ ರೀತಿ ಕೋಳಿಗೆ ಎಷ್ಟು ಕಿಲೋಗೆ ಅಂದ್ರೆ 135. ಸ್ವಲ್ಪ ರೇಟ್ ಜಾಸ್ತಿ ಇಲ್ಲಿ, ಇಲ್ಲದ್ರೆ 130 ಇರ್ಬೋದು ಅಡ್ಡಿನಡಕ ಏರಿಯಾದಲ್ಲಿ. ಅದೇ ರೀತಿ 1 ಕಿಲೋ 650 kg, ಆಗ 222 ರೂಪಾಯಿ ಆಯ್ತು ಟೋಟಲ್ ಆಗಿ ಕೋಳಿಗೆ. ಅದೇ ರೀತಿ ಆಗುದಿಲ್ಲ, ಮಸಲ್ಸ್ ಎಲ್ಲ ನೋವಾಗ್ತದೆ. ಅದು ಮೊನ್ನೆ ಫ್ರೆಂಡಿನ ಮನೆ ಕೆಲಸ ಹೋಗಿ ಭಯಂಕರ ನೋವಾಗ್ತದೆ. ಕೋಳಿ ಸೆಟ್ ಆಯ್ತು. ಒಂದು ಗಂಟೆ ಆಯ್ತು. ನಮ್ಮ ಊರಾದ ಪೆರ್ಲಕ್ಕೆ ಬಂದರೆ ಯಾವೆಲ್ಲ ಟೂರಿಸಂ ಪ್ಲೇಸ್ ಎಲ್ಲ ನೋಡಬಹುದು. ಚಿಕ್ಕ ಚಿಕ್ಕ ಪ್ಲೇಸ್ ಉಂಟು. ಒಂದು ಬೆದ್ರಂಪಾಳ, ಆ ಪಲ್ಲ ನೋಡಬಹುದು. ಮತ್ತೊಂದು ಪುತ್ರಕಲ್ಲ ಎಂಬ ಒಂದು ಪ್ಲೇಸ್ ಉಂಟು, ವ್ಯೂ ಪಾಯಿಂಟ್ ಉಂಟು. ಅಲ್ಲಿ ಮಳೆ ಬರುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕು. ಮತ್ತೊಂದು ದೊಡ್ಡ ಜಲಪಾತ ಉಂಟು, ಜಾಂಬ್ರಿ ಜಲಪಾತ ಅಂತ ಹೇಳುತ್ತಾರೆ. ಇದು ವಾಣಿನಗರ ಎಂಬ ಊರ ಸೈಡ್ ಅಲ್ಲಿ ಇರುವುದು, ಅದು ನೋಡಬಹುದು. ಮತ್ತೆ ಕೆಲವು ರೀತಿ ವ್ಯೂ ಪಾಯಿಂಟ್ ಎಲ್ಲ ಉಂಟು, ತುಂಬಾ ಉಂಟು. ಮತ್ತೊಂದು ಜಲಪಾತ ಉಂಟು, ದೇವಲೋಕ ಜಲಪಾತ ಅಂತ, ಒಂದು ಕಡಪು ಜಲಪಾತ ಅಂತ ಹೇಳುತ್ತಾರೆ. ಅದು ಸಹ ಒಯ್ಬೀರೊಂದು ಜಲಪಾತ. ಅಲ್ಲಿ ಹತ್ತಿರ ಒಂದು ಟೆಂಪಲ್ ಉಂಟು, ವನಶಾಸ್ತ್ರ ಎಂಬ ಟೆಂಪಲ್ ಉಂಟು. ಅದು ಸಹ ಒಂದು ಟೂರಿಸಂ ಪ್ಲೇಸ್. ಮತ್ತೆ ಕೆಲವು ರೀತಿ ಟೂರಿಸಂ ಪ್ಲೇಸ್ ಎಲ್ಲ ನೋಡಬಹುದು. ನನಗೆ ಈಗ ಮರ್ತೋಯ್ತು ಒಳ್ಳೆ ರೀತಿಯಲ್ಲಿ. ಹೌದಲ್ಲ ಫ್ರೆಂಡ್ಸ್, ಕಾಲು ಕೈ ಎಲ್ಲ ನೋವಾಗ್ತದೆ, ಮಸಲ್ ನೋವಾಗ್ತದೆ. ಅಂದೆ ಕೋರಿ 1.5 ಕಿಲೋ ಉಂಟು, 138 ರೂಪಾಯಿ ಕಿಲೋಕ್ಕು.
ಇನ್ನ ಕೋಟೆ ಚೂರು ಪೋಲಿಲ್ಲ ಅವ್ರು ಊರ್ನೆ ಗಡ್ಡಿ ಹೋತಂడి ಇಲ್ಲ ಇದು ಅವ ಕೋಡಿದಲ್ವ ದಿನ ಬೂರ್ನೆ ಅವ ಬಾರ್ಸ ಇಲ್ಲಿಗೆ ಇಲ್ಲಿ ನಿಲ್ಲಿಸ್ತೇನೆ ಆಯ್ತಾ ಈ ವಿಡಿಯೋನು. ನಿಮಗೆ ಬೆದ್ರಂಪಲ ಪಲ್ಲ ಎಲ್ಲ ತೋರಿಸ್ತೇನೆ. ನಿಮಗೆ ಬಂದ್ರೆ ಬೆದ್ರಂಪಲ ಪಲ್ಲ ನೋಡ್ಬೋದು ಆಯ್ತಾ. ಮಳೆಗಾಲದಲ್ಲಿ ಬನ್ನಿ, ಇನ್ನು ಇದರಲ್ಲಿ ಬರಬೇಡಿ ಬೇಸಿಗೆಗಾಲ. ಈಗ ಮಳೆ ಬರ್ತಾ ಉಂಟು ಒಳ್ಳೆ ರೀತಿಯಲ್ಲಿ. ಈಗ ಒಂದು ಮಳೆ ಬರ್ತದೆ, ಆಗುದಿಲ್ಲ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾರ್ಮಲ್ ವ್ಲಾಗ್. ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಬಾಯ್.